ಮಹೆಯ ಸ್ಕೂಲ್ ಆಫ್ ಕಮ್ಯುನಿಕೇಷನ್ ಆತಿಥ್ಯದಲ್ಲಿ 3 ದಿನಗಳ ಕಾಲ ನಮ್ಮ ಅಂಗಡಿ ವಾರ್ಷಿಕ ಮೇಳ ನಡೆಯಲಿದೆ ಎಂದು ಸಂಸ್ಥೆಯ ನಿರ್ದೇಶಕಿ ಪದ್ಮರಾಣಿ ತಿಳಿಸಿದ್ದಾರೆ. ಈ ಬಗ್ಗೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಮಾರ್ಚ್ 9, 10, 11ರಂದು 3 ದಿನಗಳ ಕಾಲ ಕುಂದಾಪುರದ ನಮ್ಮ ಭೂಮಿ ಸಂಸ್ಥೆಯ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದೆ. ಸ್ಥಳೀಯ ಕಲೆಗಾರಿಕೆಯನ್ನು ಬಿಂಬಿಸುವ ಸಾವಯವ ಮೂಲದಿಂದ ತಯಾರಿಸಲ್ಪಟ್ಟ ಪ್ರಕೃತಿ ಉತ್ಪನ್ನಗಳು, ಪೀಠೋಪಕರಣಗಳು, ಉಡುಪುಗಳು, ಗೃಹೋಪಯೋಗಿ ಹಾಗೂ ಕರಕುಶಲ ಸಾಮಗ್ರಿಗಳ ಮಾರಾಟ ಮೇಳವನ್ನು ಆಯೋಜಿಸಲಾಗಿದೆ. ಸಂಸ್ಥೆಯ ಸ್ನಾತಕೋತ್ತರ ವಿದ್ಯಾರ್ಥಿಗಳು ತಮ್ಮ ಪಠ್ಯಕ್ರಮದ ಅಂಗವಾಗಿ 15ನೇ ಬಾರಿಗೆ ನಮ್ಮ ಅಂಗಡಿ ಮೇಳವನ್ನ ಆಯೋಜಿಸಲಾಗಿದೆ. ನಮ್ಮ ಅಂಗಡಿ ಮಾರಾಟದಿಂದ ಬಂದಂತಹ ಲಾಭಾಂಶವನ್ನ ನಮ್ಮ ಭೂಮಿ ಸಂಸ್ಥೆಗೆ ಸಂದಾಯ ಮಾಡಲಾಗುವುದು ಎಂದಿದ್ದಾರೆ. Practical experience for the students. This is an event which is totally conducted by the students. The proceeds, whatever we collect from this event, goes to Namangadi, which is Namma Bhumi in Kundapur, and this is run by the Concern for Working Children, an NGO which works for children, and School of Communication has been helping them market their products for the last 30ಕ್ಕೆ ಕಾಲೇಜ್ ಆವರಣದಲ್ಲಿ ಉದ್ಘಾಟನೆ ನಡೆದಿದೆ. ಪ್ರೋ ಚಾನ್ಸಲರ್ ಆದ ಮಾಹೆ ಪ್ರೋ ಚಾನ್ಸಲರ್ ಆದ